ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1990, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ನೋಡಿದ್ರ. ಹಾಗೆಯೇ ಇವತ್ತು ನಮ್ಮ ಜೊತೆ ರೋಹಿಣಿ ಮ್ಯಾಮ್ ಇದ್ದಾರೆ. ಅವರು ಏನು ಮಾಡ್ತಾರೆ, ಏನು ಸ್ಪೆಷಲ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಹಾಗಾದರೆ ಅವ್ರನ್ನ ವೆಲ್ಕಮ್ ಮಾಡುವ, ಬನ್ನಿ. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ ಇವತ್ತು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ? ಇವತ್ತು ಡೈಲಿ ನಾವು ಏನು ಯೂಸ್ ಮಾಡಬೇಕು ಹಗುರವಾಗಿ ಲೈಟ್ ಫುಡ್ಗಳು, ಅದರಲ್ಲಿ ಬ್ರೆಡ್ ಬೋಂಡ ಅಂತೇಳಿ. ಬ್ರೆಡ್ ಬೋಂಡ, ಬ್ರೆಡ್ಡಿನಿಂದ ಬೋಂಡ ಮಾಡಿ, ಈಗ ಮೆಣಸಿನ ಬೋಂಡ ಹಾಗೇನೆ ನಾವು ಬ್ರೆಡ್ ಬೋಂಡ ಸಂಜೆ ಈವ್ನಿಂಗಿಗೆ ಕಾಫಿ ಒಟ್ಟಿಗೆ ಭಾರಿ ರುಚಿ ಆಗುತ್ತೆ. ಅದು ಬೋಂಡದ ಫ್ಲೇವರ್ ಬ್ರೆಡ್ ತರನೇ ಇರುತ್ತೆ ಅಥವಾ ಸ್ಪೆಷಲ್? ನಾನೊಮ್ಮೆ ಮಾಡಿ ತೋರಿಸ್ಲಾ, ನೋಡ್ತೀರಾ? ಓಕೆ, ಹಾಗಾದ್ರೆ ನಾವೀಗ ಬ್ರೆಡ್ ಬೋಂಡ ಮಾಡಲಿಕ್ಕೆ ಅಡುಗೆ ಮನೆಗೆ ಹೋಗುವಲ್ಲ? ಓಕೆ. ಎಸ್ ಮ್ಯಾಮ್, ನಾವೀಗ ಅಡುಗೆ ಮನೆಗೆ ಬಂದಾಯ್ತು. ಬ್ರೆಡ್ ಬೋಂಡಕ್ಕೆ ಈಗ ಏನು ರೆಡಿ ಮಾಡುವ? ನಾವೀಗ ಒಂದು ಬೌಲ್ ತಗೊಳ್ಳುವ. ಬೌಲ್ ರೆಡಿ. ಬೌಲಿಗೆ ಫಸ್ಟ್ ಇದು ಮೈದಾ ಹುಡಿ. ನಾವು ಎಷ್ಟು ಜನ ಇದ್ದೇವೆ ನೋಡಿಕೊಂಡು ಅದನ್ನ ಹಾಕ್ಲಿಕ್ಕೆ. ನಾವು ಇಲ್ಲಿ ಒಂದು 5-6 ಜನ ಇದ್ದೇವೆ. 5-6 ಜನ ಒಂದು 4-5 ಚಮಚ ಹಾಕಿದ್ರೆ ಆಯ್ತು. ಆಯ್ತಾ? ಎಲ್ಲರಿಗೂ ಬೇಕಲ್ಲ. ಸಂಜೆ ಕಾಫಿನಲ್ಲಿ ಇದು ಕಾಫಿ ತಿಂಡಿಗೆ ತಿನ್ನುವಾಗ ಟೇಸ್ಟ್ ಆಗುತ್ತಲ್ಲ, ತಿನ್ನೋದು ಗೊತ್ತಾಗೋದಿಲ್ಲಲ್ಲ. ಆಮೇಲೆ ಇದು ಕಾರ್ನ್ಫ್ಲವರ್ ಪೌಡರು ಸ್ವಲ್ಪ, ಇದು ಕ್ರಿಸ್ಪಿನೆಸ್ ಬರಲಿ ಅಂತೇಳಿ ಸ್ವಲ್ಪ ಹಾಕೋದು. ಇದಕ್ಕೆ ನೀರು ಹಾಕಿ ಕಲಸುವ. ನಿಮಗೆ ನೀರು ಸ್ವಲ್ಪ ಹಾಕಿ. ಇದು ಇಡ್ಲಿ ಹಿಟ್ಟಿನ ಬಂದದಷ್ಟು ದಪ್ಪ ಬರಬೇಕು. ಸಾಕಾ? ಇಡ್ಲಿ ಹಿಟ್ಟಿನ ಬಂದದಷ್ಟು ದಪ್ಪ ಬರಬೇಕು. ಬೇಕಿನ್ನ ಸ್ವಲ್ಪ. ಸಾಕು. ಯಾವುದನ್ನು ಹಾಕಿದ್ರು, ಜಾಸ್ತಿ ಹಾಕಿದ್ರು ಅದನ್ನು ಕಮ್ಮಿ ಮಾಡೋದು ಮಹಿಳೆಯರಿಗೆ ಗೊತ್ತಿರುತ್ತಲ್ಲ ಸಾಮಾನ್ಯ ಅಡುಗೆ ಮನೆಯಲ್ಲಿ. ಸಾರಿಗೆ ಉಪ್ಪು ಜಾಸ್ತಿ ಆದರೆ ಆಲೂಗೆಡ್ಡೆ ಹಾಕಿ ತೆಗಿಬೇಕು, ಅಥವಾ ತೆಕ್ಕರ್ಪೆ, ಸೌತೆ, ಎಳೆ ಸೌತೆ ಹಾಕಿ ಕಮ್ಮಿ ಮಾಡಬೇಕು. ಖಾರ ಜಾಸ್ತಿ ಆದರೆ ಈಗ ಪ್ರೋಗ್ರಾಮಲ್ಲೆಲ್ಲ ತಿಳಿ ಸಾಂಬಾರು ಖಾಲಿ ಆದರೆ ಅದಕ್ಕೆ ಆಲ್ಟ್ರೇಷನ್ ಮಾಡೋದು. ಪೌಡ್ರ್ ಹಾಕಿ, ಸಾಂಬಾರು ಪೌಡ್ರ್ ಹಾಕಿ ಕುದಿಸಿ ಇದನ್ನೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಗಂಟು ಉಳಿಬಾರ್ದು. ಇದನ್ನು ನಾವು ಇದಕ್ಕೇನೆ ಈಗ ನೋಡಿ, ಈ ಬ್ರೆಡ್ ಉಂಟಲ್ಲ, ಇದನ್ನು ಸಣ್ಣ ತುಂಡು ಮಾಡಿ ಕೈಯಲ್ಲಿ ಮುರಿದು ಇದಕ್ಕೆ ಹಾಕಿಕೊಳ್ಳೋದು. ಸಣ್ಣ ಸಣ್ಣ ತುಂಡು ಮಾಡಿ. ಈಗ ಮಕ್ಕಳೆಲ್ಲ ಹಾಗೆ ತಿನ್ನೋದಿಲ್ಲ. ಸಂಜೆ ಬಂದಾಗ ಬ್ರೆಡ್ ತಿನ್ನಿ ಅಂದರೆ ಬೇಡ ಅಂತಾರೆ. ಮನೇಲಿಗೆ ದೊಡ್ಡವರಾದ್ರೂ ಅಷ್ಟೇ, ಗಂಡಸರಾದ್ರೂ ಅಷ್ಟೇ, ಬ್ರೆಡ್ ಅಂದ ಕೂಡಲೇ ಮುಖ ಒಂಥರ ಮಾಡ್ತಾರೆ. ಸಂಜೆ ಮಕ್ಕಳಿಗಂತೂ ಒಳ್ಳೆಯದು, ಯಾಕಂದರೆ ಅವರು ಊಟ ಮಾಡೋದಿಲ್ಲಲ್ಲ. ಹಾಗೆ ಒಂದು ಸಂಜೆಗೆ ತಿನ್ನಲಿ ಅಂತೇಳಿ. ಇದು ನೀವೇ ಟ್ರೈ ಮಾಡಿದ ಅಥವಾ? ಹೌದು, ನಾವೇ ಮಾಡಿದ್ದು. ಇದಕ್ಕೆ ಈರುಳ್ಳಿ ಹಾಕಿಕೊಳ್ತೇವೆ. ಇದಂದ್ರೆ ಟೇಸ್ಟಿಗೆ ಅಂತೇಳಿ. ಈರುಳ್ಳಿ ಒಂದು 2 ಬಾಯಿಗೆ ಸಿಕ್ಕಿದ್ರೆ ಅದು ರುಚಿ ಆಗ್ತದೆ ಅಂತ. ಮತ್ತೆ ಜೀರಿಗೆ ಕೂಡ ಟೇಸ್ಟಿಗೆ ಹಾಕೋದು. ಮತ್ತು ಉಪ್ಪು ನಮಗೆ ಎಷ್ಟು ಬೇಕಷ್ಟು ರುಚಿಗೆ ನೋಡಿ ಉಪ್ಪು ಹಾಕಿಕೊಳ್ಳೋದು. ರುಚಿಗೆ ತಕ್ಕ ಉಪ್ಪು.
ಕೆಲವರು ಇದಕ್ಕೆಲ್ಲ ಬಣ್ಣ ಹಾಕ್ತಾರೆ ಈಗಿನವರು, ಕಲರ್ ಬರಲಿ ಅಂತೇಳಿ, ಕಬಾಬ್ ಥರ ಕಾಣಲಿ ಹಾಗೆ ಅಂತ ಹೇಳ್ಕೊಂಡು ಇದಕ್ಕೆ ಒಂಚೂರು ಖಾರದ ಪುಡಿ ಹಾಕಿದರೆ ಒಳ್ಳೇದಿತ್ತು. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಅರುಣ ಮಸಾಲೆ ಜಾಸ್ತಿ ಉಪಯೋಗಿಸ್ತೀವಿ. ಹೌದಾ? ನಾವು ಉಪಯೋಗಿಸಿದ್ದೇವೆ. ಓಕೆ, ಸಾಕಾ? ಹಾಂ, ಸಾಕು ಸಾಕು, ಟೇಸ್ಟಿಗಾಗಿ. ಹಾಂ, ಟೇಸ್ಟಿಗೆ. ಅದು ಸ್ವಲ್ಪ ಕಲರ್ ಕೂಡ ಬರುತ್ತಲ್ಲ, ಕೆಂಪಾಗಿ. ಕಲರ್ ಲೈಟಾಗಿ ಬರುತ್ತೆ, ತುಂಬ ಬರಲ್ಲ, ಅಂದರೆ ಟೇಸ್ಟ್ ಆಗಿರುತ್ತೆ ಅಂತ. ಸ್ವಲ್ಪ ಖಾರ ಖಾರ ಸಿಕ್ಕಿದ್ರೆ ಎಣ್ಣೆನ ಕಾಯ್ಲಿಕ್ಕೆ ಇಡುವನ. ಓಕೆ, ನಾನು ಹಾಗಾದರೆ ಈಗ ಬಣಾಲೆ ಇಡಬೇಕು. ಬಣಾಲೆ ಇಡಬೇಕು. ಅದಕ್ಕೆ ಎಣ್ಣೆ ಹಾಕಬೇಕು. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇದ್ದೀವಿ. ಓಕೆ, ಟೇಸ್ಟಿಗಾಗಿ. ಟೇಸ್ಟಿ. ಇದು ಆಯಿಲ್ ಕೂಡ ಸಖತ್ತಾಗುತ್ತೆ ಅಂತ ಇದರಲ್ಲಿ ಆಯಿಲಲ್ಲಿ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ, ಆರೋಗ್ಯ ಒಳ್ಳೇದು, ಮತ್ತು ಯಾವುದೇ ಪ್ರಾಬ್ಲಮ್ ಇಲ್ಲ ಆ ಥರ. ಎಸ್ ಮ್ಯಾಮ್, ಈಗ ಎಣ್ಣೆ ಬಿಸಿ ಆಗ್ತಾ ಉಂಟು. ಎಣ್ಣೆಗೆ ಸ್ವಲ್ಪ ಬಿಸಿ ಆಗಲಿ ಅಂತ. ಓಕೆ, ಯಾಕಂದರೆ ಹಾಕಿದ ಕೂಡಲೇ ಅದು ಫ್ರೈ ಬರಬೇಕಲ್ಲ. ಇನ್ನೊಂದು ಸ್ಪೂನ್ ತಗೊಂಡು ನಾವೀಗ ಇದರಲ್ಲಿ ನಮಗೆ ಹೇಗೆ ಬೇಕಾ ಹಾಗೆ ಹಾಕ್ಬೋದು. ರೌಂಡ್ ಮಾಡಿ, ಸ್ವಲ್ಪ ಇದು ರೌಂಡ್ ಬರೋದಿಲ್ಲ, ನಮಗೆ ಹೇಗೆ ಬೇಕಾ ಹಾಗೆ. ನಾವು ಅರ್ಜೆಂಟ್ ಮಾಡೋದಲ್ಲ, ಈಗ ಫಾಸ್ಟಾಗಿ ಸಂಜೆ ಹೋಗುವಾಗ ಫಾಸ್ಟಾಗಿ ಹಾಗೆ ಒಂದು ಸಾರಿ ಇದನ್ನು ಹೀಗೆ ಇಳಿಸೋದು. ಯಾಕೆಂದರೆ ನಾವು ಹೀಗೆ ಸ್ಪೂನಲ್ಲಿ ಇಳಿಸಿ ನಾವು ಮತ್ತೊಂದು ಕಾಫಿನೋ ಚಾನೋ ಮಾಡಲಿಕ್ಕೆ ಹೋಗ್ತೇವೆ. ಇದು ಬೇಯ್ತಾ ಇರುತ್ತೆ. ಹಾಗೆ ಒಂದೇ ಕಡೆ ಕೂತ್ಕೊಂಡ್ರೆ ನಮ್ಮ ಕೆಲಸ ಆಗೋದಿಲ್ಲಲ್ಲ. ಒಂದು 4-5 ಹಾಕಿಟ್ಟು ನಾವು ಆಚೆ ಬರೋದ್ರೊಳಗೆ ಒಂದು ಕೆಲಸ ಆಗಿರುತ್ತೆ. ಇಲ್ಲ ಇದರ ಪಕ್ಕನೇ ಕೂತ್ಕೊಂಡ್ರೆ ನಮ್ಮ ಕೆಲಸ ಯಾವುದೂ ಆಗೋದಿಲ್ಲ. ಒಂದನ್ನೇ ಮಾಡ್ಕೊಂಡು ಕೂರ್ಬೇಕು. ಅವಾಗಲ್ಲಿ ಟೈಮ್ ಎಷ್ಟು ನಮಗೆ ಇರೋದೇ ಸಂಜೆ ಎಷ್ಟು 5 ಗಂಟೆ 4 ಗಂಟೆ 6 ಗಂಟೆಯಿಂದ 10 ಗಂಟೆ ಒಳಗೆ 4 ಗಂಟೆ ವರ್ಷ ಇರೋದು ದಿನದಲ್ಲಿ ಅಲ್ವಾ. ನಾವು ಅದು ನನಗೆ ಮಾತ್ರ ಇಲ್ಲ, ನನಗೆ ಬರೋದು 1 ಗಂಟೆ ರಾತ್ರಿ. ಹೌದಾ? ನೀವು ಆ್ಯಕ್ಚುಲಿ ಏನು ವರ್ಕ್ ಮಾಡ್ತಿದ್ರು? ಹೌದು, ನಾನು ಓನ್ ವರ್ಕ್ ಮಾಡೋದು. ಏನು ಮಾಡ್ತಿದ್ದೀರಿ ನೀವು? ನನ್ನದು ಏನು ಮಾಡೋದು ಅಂದರೆ ತುಂಬ ಕೆಲಸಗಳುಂಟು. ಡೈಲಿ ನಾನು ಸ್ಟಿಚಿಂಗ್ ಹೇಳಿಕೊಡ್ತೇನೆ, ಮತ್ತು ಕ್ರಾಫ್ಟು ಹೇಳಿಕೊಡ್ತೇನೆ. ಕಲಿಯೋಕ್ಕೆ ಬರುವಂಥ ಅಶಕ್ತ ಮಕ್ಕಳೆಲ್ಲ ಇದ್ದಾರೆ, ಅವರಿಗೆಲ್ಲ ಕಲಿಸುವಂಥದ್ದು. ಫುಲ್ ಟೈಮ್ ನೀವು ವರ್ಕ್ ಮಾಡ್ತೀರಾ? ನಾನಂದರೆ ಸೋಷಿಯಲ್ ವರ್ಕಾಗಿ ಹೋಗ್ತೇನೆ. ಕರ್ದಲ್ಲಿಗೆಲ್ಲ ಲೀಗಲ್ ಅಡ್ವೈಸರ್ ಆಗಿ ಮಾಹಿತಿ ಕೊಡ್ಲಿಕ್ಕೆ ಹೋಗ್ತೇವೆ, ಚೈಲ್ಡ್ ಲೈನಿಗೆ ಹೋಗ್ತೇವೆ. ಸುಮಾರು ಸೋಷಿಯಲ್ ವರ್ಕಾಗಿ ತುಂಬ ಕೆಲಸ ಹೋಗ್ತಾ ಇರ್ತೇವೆ. ಹೊರಗಡೆ ರಿಸರ್ಚ್ ಪರ್ಸನ್ ಆಗಿ ಕರೀತಾರೆ. ಹಾಗೆ ಕೆಲವೊಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೇವೆ ನಡುವೆ. ನಮ್ಮ ಕೆಲಸದ ನಡುವೆ ಅದು ಒಂದು ಸಮಾಜ ಸೇವೆ ಅಂತ ಮಾಡೋದು. ಕಾಯ್ತಾ ಬಂತು, ತೆಗಿವನ. ಓಕೆ, ನಿಮಗೆ ಪ್ಲೇಟ್. ನಾವು ಬೆಳಿಗ್ಗೆ ಹೊತ್ತಿಗೆ ಇದು ಮಾಡ್ತೇವೆ, ಎಂತ ಗೋಬಿ ಉಂಟಲ್ಲ, ಗೋಬಿನ ಕಾರ್ನ್ಫ್ಲವರ್ ಪೌಡ್ರು, ಮೈದಾ ಹುಡಿ ಅಥವಾ ಅಕ್ಕಿ ಹುಡಿ ಇದರಲ್ಲಿ ಮಿಕ್ಸ್ ಮಾಡಿ ಖಾರದ ಪುಡಿ, ಜೀರಿಗೆ ಇಷ್ಟು ಮಿಕ್ಸ್ ಮಾಡಿದರೆ ನಮಗೆ ಚಟ್ನಿ ಮಾಡಬೇಕು, ಯಾವುದಾದ್ರೂ ಒಳ್ಳೆ ಚಟ್ನಿ. ಅದು ಮಾಡಿದಾಗ ಬೆಳಿಗ್ಗೆ ತಿಂಡಿ ತಿನ್ನಲಿಕ್ಕೆ ಆಗ್ತದೆ. ಅಂದರೆ ಮಕ್ಕಳಿಗೆಲ್ಲ ತಿಂಡಿ ತಿನ್ನಲ್ಲ, ತಿಂಡಿ ತಗೊಂಡೋಗೋದಿಲ್ಲ ಅಂತ ಕಿರಿಕಿರಿ ಮಾಡೋ ಮಕ್ಕಳಿಗೆ ಈ ರೀತಿ ಪೋಡಿ ಮಾಡಿದ್ದೇವೆ ಅಂದರೆ ಅವರಿಗೆ ಕೊಂಡೋಗ್ಲಿಕ್ಕೆ ಖುಷಿ ಆಗ್ತದೆ ಮಕ್ಕಳಿಗೆ. ಊಟ ಜೊತೆ ಅದು ಆ ಥರದ ಏನಾದರೂ ಎರಡು ಇದ್ದರೆ ಅದನ್ನು ಜಾಸ್ತಿ ಊಟ ಮಾಡ್ತಾರೆ, ಫುಡ್ಡಿಗೆ ಒಳ್ಳೆಯದಲ್ಲ. ಹೌದು, ಹಾಗೆ ಯಾವುದೇ ತರಕಾರಿನಾದರೂ ನಾವೀಗ ಬ್ರೆಡ್ ಬದಲು ತರಕಾರಿಗಳನ್ನು ಹಾಕಿ ಮಾಡ್ಬೋದು. ಎಲೆಕೋಸು ಹಾಕಿ ಮಾಡ್ಬೋದು, ಮೆಂತ್ಯ ಸೊಪ್ಪು ಹಾಕಿ ಮಾಡ್ಬೋದು. ಇದರಲ್ಲೇ ಮೆಂತ್ಯ ಎಲ್ಲ ಭಾರಿ ಒಳ್ಳೆಯದು. ಮೆಂತ್ಯ ಸೊಪ್ಪು ಹಾಕಿ ಮಾಡಿದರೆ ಭಾರಿ ಚೆಂದ ಆಗುತ್ತೆ, ಟೇಸ್ಟಿನೂ ಬರುತ್ತೆ, ಹೆಲ್ತಿಗೂ ಒಳ್ಳೆಯದು. ನಾವೀಗ ತೆಗಿಯೋಣ, ಇದು ಕಾಯ್ತಾ ಬಂತು. ಆಲ್ರೆಡಿ ಬನ್ನು ಸ್ವಲ್ಪ
ಚೆನ್ನಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಡ್ರೈ ಆಗೋದು. ಹೌದು, ಕೆಲವರು ಇದಕ್ಕೆ ಸೋಡಾ ಪುಡಿ ಹಾಕ್ತಾರೆ, ಅದು ಉಬ್ಬಿ ಬರಲಿ ಅಂತ. ಆಗ ಏನಾಗುತ್ತೆ, ಒಂದು 3 ತಿನ್ನುವಾಗ ಸಾಕು ಅಂತ ಆಗ್ತದೆ. ಅದು ಹೊಟ್ಟೆಗೆ ಸಾಕಂದ್ರೆ ಅಂದ್ರೆ ಅಲ್ಲಿ ಜಾಸ್ತಿ ಇರೋದಿಲ್ಲಲ್ಲ, ಅದಕ್ಕೆ ಸೋಡಾ ಪುಡಿ ಹಾಕಿದ್ರೆ ತುಂಬಾ ತಿನ್ಲಿಕ್ಕೆ ಆಗೋದಿಲ್ಲ. ಇದು ನಾವು ಹಾಗೆ ಮಾಡೋದ್ರಿಂದ ನಮಗೆ ಎಷ್ಟು ಸಹ ಹೊಟ್ಟೆಗೆ ತಿನ್ಬೋದು ಅಂತ ಆಗ್ತದೆ. ಎಸ್, ನಮ್ದು ಈಗ ರೆಡಿ ಆಗಿದೆ. ಓಕೆ, ಎಸ್, ಬ್ರೆಡ್ ಬೋಂಡ ರೆಡಿ ಆಗಿದೆ. ಇದನ್ನು ಈಗ ಸರ್ವ್ ಮಾಡಬೇಕಲ್ಲ? ಓಕೆ ಓಕೆ, ಮಾಡುವಣ್ಣ. ತಿನ್ನುವಾಗ ಚಂದ ಕಾಣ್ಬೇಕಲ್ಲ? ತಿನ್ನುವಾಗಲೂ ಕೂಡ ಚಂದ ಕಾಣ್ಬೇಕಲ್ಲ? ಟೇಸ್ಟ್ ಜೊತೆ ನೋಡ್ಲಿಕ್ಕೆ ಕೂಡ ಚಂದ ಕಾಣ್ಬೇಕು. ಬ್ರೆಡ್ ಬೋಂಡ ರೆಡಿಯಾಗಿದೆ, ಟೇಸ್ಟ್ ನೋಡಿ ಹೇಳಿ. ಎಸ್, ಬ್ರೆಡ್ ಬೋಂಡ ರೆಡಿಯಾಗಿದೆ. ಘಮ ಘಮ ಬರ್ತಾ ಉಂಟು. ಸ್ಮೆಲ್ ಕೂಡ ಹಾಗೆ, ಎಣ್ಣೆಯಲ್ಲಿ ಹೊರದ್ರೆ ಸ್ಮೆಲ್ ಕೂಡ ಜಾಸ್ತಿ ಬರುತ್ತೆ. ಓಕೆ, ನೋಡುವ. ಎಸ್, ರೋಹಿಣಿ ಮ್ಯಾಮ್ ಬ್ರೆಡ್ ಬೋಂಡ ರೆಡಿ ಮಾಡಿ ಕೊಟ್ಟಿದ್ದಾರೆ. ಬ್ರೆಡ್ ಬೋಂಡ ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಬ್ರೆಡ್ ಬೋಂಡ ತಯಾರಿಸುವ ವಿಧಾನ. ಮೊದಲು 1 ಕಪ್ ಮೈದಾ ಹಿಟ್ಟಿಗೆ 3 ರಿಂದ 4 ಚಮಚದಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲೋರ್, ಸ್ವಲ್ಪ ನೀರು ಹಾಕಿ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ಬನ್ನನ್ನು ಕೈಯಲ್ಲೇ ತುಂಡು ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಮೆಣಸಿನ ಪುಡಿ ಹಾಕಿ ಕಲಸಿಕೊಳ್ಳಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಉಂಡೆಗಳಾಗಿ ಮಾಡಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಬ್ರೆಡ್ ಬೋಂಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಬ್ರೆಡ್ ಬೋಂಡ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ, ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾರ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಸತ್ಯನಾಥ್ ಸೋಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಎಸ್ ಮ್ಯಾಮ್, ಇವಾಗ ಬ್ರೆಡ್ ಬೋಂಡ ರೆಡಿಯಾಗಿ ಸೈಡಲ್ಲಿದೆ. ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ? ನಾವು ಅದಕ್ಕೆ ಟೇಸ್ಟಿಯಾಗಿರಲಿ ಅಂತೇಳಿ ಪುದೀನಾ ಚಟ್ನಿ ಮಾಡುವ ಅಂತ. ಬ್ರೆಡ್ ಬೋಂಡಕ್ಕೆ ಪುದೀನಾ ಚಟ್ನಿ ಅದು ಒಳ್ಳೇದಾಗುತ್ತಲ್ಲ? ತುಂಬ ರುಚಿ ಆಗುತ್ತೆ. ಒಮ್ಮೆ ನಾವು ಬಣಾಳೆ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡುವ. ಈ ಪುದೀನಾ ಸೊಪ್ಪನ್ನು ಹಸಿ ತಿನ್ನೋ ಬದಲು ಚೂರು ಬಿಸಿ ಮಾಡುವ ಅಂತೇಳಿ. ಓಕೆ, ಹಾಗಾದರೆ ನಾವು ಲೆಸನ್ ನಂಬರ್ 1 ಒಲೆ ಉರಿಸಬೇಕು. ಈಗ ಬಣ್ಣಲಿಗೆ ಆಯಿಲ್ ಹಾಕಬೇಕಾ? ಬೇಡ, ಈಗ ಬೇಡ. ನಾವೀಗ ಫಸ್ಟ್ ಅದನ್ನು ಸ್ವಲ್ಪ ಹೀಟ್ ಆದ ಕೂಡಲೇ ಈ ಪುದೀನಾ ಸೊಪ್ಪು ಇದನ್ನು ಮಿಂಟಿ ಅಂತ ಸಹ ಹೇಳ್ತಾರೆ, ಪುದೀನನ್ನು ಉಪಯೋಗಿಸ್ತಾರೆ. ಈಗ ನಾವು ಬಣ್ಣಾಲೆ ಬಿಸಿಯಾಗಿದೆ, ಇದನ್ನು ಹಾಕಿ ಸ್ವಲ್ಪ ಹುರಿದುಕೊಳ್ಳುವ. ಪುದೀನಾ ಸೊಪ್ಪನ್ನು ಫ್ರೈ ಮಾಡಿದರೆ ಅದರ ಟೇಸ್ಟ್ ಎಲ್ಲ ಹೋಗಲ್ವಾ? ಟೇಸ್ಟ್ ಹೋಗಲ್ಲ, ತುಂಬ ಮಾಡೋದು ಬೇಡ. ಯಾಕಂದರೆ ಇದು ಹಸಿರು ವಾಸನೆ ಉಂಟಲ್ಲ, ಅದು ಹೋಗಲಿ ಅಂತೇಳಿ ಅಷ್ಟೇ. ಮತ್ತೆ ಇದು ಬೇಯಿಸಬಹುದು, ಬೇಯಿಸಿದ್ರೆ ನೀರು ತೆಗೆದ್ರೆ ರುಚಿ ಹೋಗ್ತದೆ. ಹಾಗೆ ಸ್ವಲ್ಪ ಫ್ರೈ ಮಾಡೋದು ಅದಕ್ಕಾಗಿ. ಸೊಪ್ಪಿನ ಅಂಶ ಅದರಲ್ಲೇ ಹಸಿರು ವಾಸನೆ ಕೆಲವರಿಗೆ ಆಗುದಿಲ್ಲ. ಹಸಿರು ಸೊಪ್ಪಿನ ವಾಸನೆ ಬರುತ್ತೆ ಅಂತ ಅಲ್ಲ, ಅದು ಇದಿರುತ್ತೆ, ಸೊಪ್ಪಿನ ವಾಸನೆ ಹೋಗ್ತದೆ ಅಂತೇಳಿ, ಹಸಿರಂಶದ ವಾಸನೆ ಹೋಗ್ತದೆ ಅಂತ ಅಷ್ಟೇ. ನಾವೀಗ ಇದನ್ನು ಈ ಬೌಲಿಗೆ ಹಾಕಿಕೊಳ್ಳುವ. ಪುದೀನಾ ಸೊಪ್ಪಿನ ಫ್ರೈ ಆಯಿತು. ಈಗ ನಾವು 1 ಹನಿ ನೀರು ಹಾಕಿ, ಇದು ಎಣ್ಣೆ ಹಾಕಿ ಹಸಿಮೆಣಸನ್ನು ಹುರಿದುಕೊಳ್ಳುವ. ಓಕೆ, ನಾನೀಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ನಾವು ಹಾಕಿದ್ವಿ. ಓಕೆ, ಸಾಕಾ? ಈಗ ಇದಕ್ಕೆ ನಾವು ಅದು ಕಾಯ್ತಾ ಇರುವಾಗ ಸ್ವಲ್ಪ ಹಸಿಮೆಣಸು ಹಾಕಿ, 1 ಮೆಣಸು ನಮ್ಮ ರುಚಿಗೆ ತಕ್ಕಷ್ಟು. ಈಗ ನಾನು 1 ಮೆಣಸು ಅಷ್ಟು ಹಾಕಿದ್ದೇನೆ. ಇದು ಚಟ್ ಚಟ್ ಅಂತ ಹಾರುತ್ತಲ್ಲ, ನಾವು ಅದಕ್ಕೆ ತುರಿದ ತೆಂಗಿನ ತುರಿ, ಇದು ಎಂತ ಒಣಗಿದ ತೆಂಗಿನಕಾಯಿ
ಗೋಂಟು ತಾರೆ. ಗೋಟು ತಾರೆ ಅಂತ ಹೇಳ್ತಾರೆ. ಓಕೆ. ಇದು ಯಾಕೆ ಇದನ್ನು ಉಪಯೋಗಿಸೋದು ಅಂತಂದರೆ ನಮಗೆ ಸಂಜೆವರೆಗೂ ಚಟ್ನಿ ಇರಬೇಕು. ಚಟ್ನಿ ಹಾಳಾಗಲ್ಲ. ಹಸಿಕಾಯಿ ಆದರೆ ಬೇಗ ಹಾಳಾಗುತ್ತೆ. ಹೌದು. ಹಾಗೆ ಹೀಗೆ ಒಣ ತೆಂಗಿನಕಾಯಿಯನ್ನು ಸ್ವಲ್ಪ ಹುರಿದು ಸಂಜೆವರೆಗೂ ಉಪಯೋಗಿಸ್ಕೊಂಡ್ರೆ ಮಕ್ಕಳು ಬರೋವರೆಗೂ ಅಥವಾ ನಾವೇ ಸಂಜೆ ಡ್ಯೂಟಿ ಮುಗಿಸಿ ಬರೋವರೆಗೂ ತಿನ್ನಲಿಕ್ಕೆ ಸರಿ ಇರುತ್ತೆ. ಅಥವಾ ಊಟದ ಬಾಕ್ಸಿಗೆ ಹಾಕಿಕೊಂಡು ಹೋದ್ರು ಸಹ ಹಾಳಾಗೋದಿಲ್ಲ ಅಂತೇಳಿ ಒಣ ತೆಂಗಿನಕಾಯಿಯನ್ನು ಚಟ್ನಿ ಪುಡಿ ಚಟ್ನಿ ಮಾಡಲಿಕ್ಕೆ ಸುಲಭ ಆಗುತ್ತೆ ಮತ್ತು ರುಚಿ ಸಹ ಆಗ್ತದೆ. ಈಗ ಇದು ಕಾದಿದೆ, ಆಫ್ ಮಾಡಿ. ಓಕೆ, ಇದನ್ನು ನಾವು ಬೋಲಿಗೆ ತೆಗೆದುಕೊಳ್ಳುವ. ತೆಂಗಿನಕಾಯಿಯ ಸ್ಮೆಲ್ ಘಮ ಘಮ ಬರ್ತಾನೆ. ಅದು ಪರಿಮಳ ಅಲ್ಲ. ನಾವೆಲ್ಲ ಚಿಕ್ಕದಿರುವಾಗ ತೆಂಗಿನಕಾಯಿನ ಹೂಳನ್ನು ಬೆಂಕಿಗೆ ಹಾಕಿ ತಿಂತಿದ್ವಿ. ಹೌದಾ? ನಾವು ಒಣಗಿದ ತೆಂಗಿನಕಾಯಿಯಲ್ಲಿ ಡಿಸೈನ್ ಮಾಡ್ತೇವೆ. ಡಿಸೈನ್ ಕೆತ್ತುತ್ತೇನೆ ನಾನು ಅದರಲ್ಲಿ. ಗೋಂಟು ತಾರೆ ಇದು ಡಿಸೈನ್ ಮಾಡೋದು. ತೀರ್ಥಹಳ್ಳಿ, ಮೈಸೂರು, ಬೆಂಗಳೂರಿನವರೆಲ್ಲ ಅದರಲ್ಲಿ ಇದು ಕೇಳ್ತಾರೆ, ಡಿಸೈನ್ ಕೇಳ್ತಾರೆ ಮದುವೆಗೆಲ್ಲ ಬೇಕು ಅಂತೇಳಿ. ಹಾಗೆ ಅದರಲ್ಲಿ ಗೋಂಟು ತಾರೆಯಲ್ಲಿ ಡಿಸೈನ್ ಮಾಡಿ ಕೊಡ್ತೇವೆ. ಡಿಸೈನ್ ಅಂದ್ರೆ ಅದೇ ಕೆತ್ತನೆ ಕೆತ್ತುದು, ಕೆತ್ತನೆ ಅದರ ಮೇಲೆ. ಮದುವೆಗೆಲ್ಲ ಬೆಂಗಳೂರು, ತೀರ್ಥಹಳ್ಳಿ, ಮೈಸೂರು ಆ ಕಡೆಯವರೆಲ್ಲ ಆರ್ಡರ್ ಕೊಡ್ತಾರೆ. ಗೋಂಟು ತಾರೆ ಇದು ಡಿಸೈನ್. ಅವರು ಮದುಮಗಳು ಬರುವಾಗ ಎದುರುಗೊಳ್ಳುವಾಗ ಅದರಲ್ಲಿ ಕೆತ್ತಿದ ಡಿಸೈನ್ ನಲ್ಲಿ ಸಕ್ಕರೆ ಎಲ್ಲ ಹಾಕಿ ಎದುರುಗೊಂಡು ಬೀಗರಿಗೆ ಕೊಡುವಂತ ಪದ್ಧತಿ ಅವರಲ್ಲಿ. ಅದೊಂದು ಡಿಸೈನ್ ಮಾಡಿದ್ರೆ ಚಂದ ಇರುತ್ತೆ ನೋಡ್ಲಿಕ್ಕೆ. ಅದು ಎದುರುಗಡೆ ಕೊಡ್ತಾರಲ್ಲ, ಅದು ಚಂದ ಕಾಣುತ್ತೆ ಅಂತ. ಒಣ ತೆಂಗಿನಕಾಯಿಯಲ್ಲಿ ಒಣ ತೆಂಗಿನಕಾಯಿಯಲ್ಲಿ ಚಟ್ನಿ ಮಾತ್ರ ಅಲ್ಲ, ಅದು ಕೂಡ ಮಾಡಬಹುದು. ಹೌದೌದು, ಗೋಂಟು ತಾರೆ ಇದು ಡಿಸೈನ್. ಓಕೆ, ಈಗ ನಾವು ನೆಕ್ಸ್ಟ್ ಚಟ್ನಿಗೆ ರೆಡಿ ಮಾಡುವ. ಮಿಕ್ಸಿ ತಗೊಳ್ಳುವ. ಮಿಕ್ಸಿ ಈಗ ಇದಕ್ಕೆ ನಾವು ಹುರಿದ ತೆಂಗಿನಕಾಯಿ ಮತ್ತು ಹಸಿಮೆಣಸನ್ನು ಹಾಕಿರೋದು. ಇದಕ್ಕೆ ನೀರು ಹಾಕಬೇಕು. ಇದು ಪುದೀನ ಸೊಪ್ಪಲ್ಲ? ಹುರಿದ ಪುದೀನ ಸೊಪ್ಪು ಮತ್ತು ಶುಂಠಿ. ನಮಗೆ ಎಷ್ಟು ಬೇಕು ಅಷ್ಟು ರುಚಿಯಷ್ಟು ಶುಂಠಿ ಹಾಕೊಳ್ಳೋದು. ಹಾಗೆ ನಮಗೆ ಹುಣಸೆ ಹಣ್ಣು, ಇದಕ್ಕೆ ಹುಳಿ ಅಂಶ, ಹುಳಿಗೆ ಹುಣಸೆ ಹಣ್ಣು ಹಾಕಿಕೊಳ್ಳೋದು. ಮತ್ತು ಬೆಳ್ಳುಳ್ಳಿ ಹಸಿ ಹಾಕ್ತಿದ್ರಲ್ಲ, ಹುರಿಬೇಕಂತಿಲ್ಲ. ಇದು ಹಸಿ ಹಾಕಿದ್ರೇ ಒಳ್ಳೆಯದು, ಯಾಕಂದರೆ ಇದು ಚಟ್ನಿಗೆ ಹಾಕಿದಾಗ ಟೇಸ್ಟಿ ಮತ್ತು ಆರೋಗ್ಯದಲ್ಲಿ ಹಾರ್ಟಿಗೆ ಭಾರಿ ಒಳ್ಳೆಯದು. ಮತ್ತು ಇದು ಉಪ್ಪು ರುಚಿಗೆ ತಕ್ಕಷ್ಟು, ನಮಗೆ ಎಷ್ಟು ಟೇಸ್ಟ್ ಬೇಕು ಅಷ್ಟು ಟೇಸ್ಟಿಗೆ ಹಾಕಿಕೊಳ್ಳೋದು. ಉಪ್ಪು ಇಲ್ಲದ ಕಾರ್ಯಕ್ರಮ ಇಲ್ಲ ಅಂತ ಹೇಳ್ತಿದ್ರಿ. ಆದರೆ ಇದೆ, ಅನ್ನ ಒಂದು ಉಪಯೋಗಿಸ್ತೇವೆ. ಅನ್ನಕ್ಕೆ ಉಪ್ಪು ಹಾಕೋದು ಕಮ್ಮಿ. ಕೆಲವರು ಅನ್ನಕ್ಕೆ ಉಪ್ಪು ಹಾಕ್ತಾರೆ, ಯಾಕಂದ್ರೆ ಅನ್ನ ತುಂಬಾ ಬೇಯಬಾರ್ದು, ತುಂಬಾ ಮುದ್ದೆ ಆಗಬಾರ್ದು ಅನ್ನ ಅಂತೇಳಿ ಉಪ್ಪು ಹಾಕ್ತಾರೆ. ಇದು ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಹಾಕ್ಬಹುದು. ಸಕ್ಕರೆ ಸ್ವಲ್ಪ ಸ್ವೀಟ್ ಇರಲಿ ಅಲ್ಲ, ಸ್ವೀಟ್ ಅಂದರೆ ಇದು ಚೊಗುರು, ಪುದೀನ ಸೊಪ್ಪಿದೆಯಲ್ಲ ಅದು ಚೊಗುರು ಅಂತ ಹೇಳ್ತೇವೆ. ಅದರಲ್ಲಿ ಚೊಗುರಿನ ಅಂಶ ಉಂಟು. ಆ ಚೊಗುರಿನ ಅಂಶ ಹೋಗ್ಬೇಕಾದ್ರೆ ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಒಂದು ಚೂರು ಹಾಕಿದರೆ ಸಾಕು ಟೇಸ್ಟಿಗಾಗಿ. ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡುವ. ಚಟ್ನಿ ಮಿಕ್ಸಿ ರೆಡಿ ಆಗಿದೆ. ಓಕೆ, ಇದನ್ನು ನಾವೀಗ ಬೋಲಿಗೆ ಹಾಕೊಳ್ಳುವ. ಓಕೆ, ನಾವೀಗ ಚಟ್ನಿ ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ಹಾಕುವ. ನಾವು ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಿದ್ದೇವೆ. ನಾವೀಗ ಬೆಳ್ಳುಳ್ಳಿ ಹಾಕಿ ಸಾಸಿವೆ ಹಾಕುವ. ಬೆಳ್ಳುಳ್ಳಿ ಹಾಕಿ ಸಾಸಿವೆ ಯಾಕೆ ಹಾಕೋದು? ಬೆಳ್ಳುಳ್ಳಿ ಹಾಕಿ ಸಾಸಿವೆ ಯಾಕೆ ಹಾಕೋದು ಅಂತ ಹೇಳಿದ್ರೆ ಸಾಸಿವೆ ಹೊಡಿತದಲ್ಲ, ಅದಕ್ಕೆ ಹೊಡಿತದೆ. ಅದು ಹೊಡೆದ್ರೆ ರಟ್ತದೆ. ಬೆಳ್ಳುಳ್ಳಿ ಹಾಕಿದಾಗ ಅಷ್ಟು ರಟ್ಟುದಿಲ್ಲ. ಆಕ್ಚುಲಿ ಇಡೀ ಬೆಳ್ಳುಳ್ಳಿ ಹಾಕಿದ್ರೆ ಕೆಲವೊಮ್ಮೆ ರಟ್ತದೆ ಅಂತ. ಅದೌದು, ನಾವೀಗ ಜಜ್ಜುದು ಅದಕ್ಕಾಗಿ ರಟ್ಟಬಾರ್ದು ಅಂತ. ಫಸ್ಟ್ ಬೆಳ್ಳುಳ್ಳಿ ಹಾಕೋದು ಯಾಕಂದ್ರೆ ಕಾಯಿಸ್ತದೆ ಬೇಗ, ಮತ್ತೆ ಸಾಸಿವೆ ಹಾಕೋದು. ಸಾಸಿವೆ ಬೇಗ ಕಾಯ್ತದಲ್ಲ. ಈಗ ಎಣ್ಣೆ ಕಾಯ್ತದಲ್ಲ, ಅದು ಕರಿ ಆಗಬಾರ್ದು ಅಂತೇಳಿ ಬೆಳ್ಳುಳ್ಳಿ ಫಸ್ಟ್ ಹಾಕೋದು. ಓಕೆ,
ಸ್ವಲ್ಪ ಡಿಮ್ಮಲ್ಲಿ ಇಡಬೇಕಾ? ಬೇಡ, ಕಾಯ್ತಾ ಬಂತು ನೋಡಿ, ಓಕೆ. ಅದು ಕೆಂಪಾಗ್ತಾ ಬಂತಲ್ವಾ? ಕೆಂಪಾಗ್ತಾ ಬರುವಾಗ ನಮಗೆ ಎಷ್ಟು ಬೇಕಷ್ಟು ಒಗ್ಗರಣೆಗೆ ಆಗುವಂಥ ಸಾಸಿವೆಯನ್ನು ಹಾಕಿಕೊಳ್ಬೇಕು. ಈಗ ನಮಗೆ ಕಾಯ್ತಾ ಇದೆ, ಈಗ ಆಫ್ ಮಾಡುವ. ಓಕೆ. ಈಗ ಇದನ್ನು ನಾನು ಚಟ್ನಿಗೆ ಮೇಲೆ ಹಾಕ್ತೇನೆ. ಓಕೆ ಓಕೆ. ಈಗ ಒಗ್ಗರಣೆಯನ್ನು ಚಟ್ನಿಗೆ ಹಾಕಿದ್ರಲ್ಲ? ಓಕೆ. ಓಕೆ, ಚಟ್ನಿ ರೆಡಿ ಆಗಿದೆ. ಓಕೆ. ಓಹ್, ನೀವು ಅದಕ್ಕೆ ಅಲಂಕಾರ ಮಾಡಿ ಅಂದಿದ್ದೀರಲ್ಲ, ನೀವು ಮೊದಲೇ ಅಲಂಕಾರ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಈಗ ಇದಕ್ಕೂ ಕೂಡ ಚಟ್ನಿ ರೆಡಿಯಾಗಿದೆ. ಓಕೆ. ಪುದೀನ ಚಟ್ನಿ ರೆಡಿಯಾಗಿದೆ. ಬ್ರೆಡ್ ಬೋಂಡದೊಟ್ಟಿಗೆ ಟೇಸ್ಟ್ ನೋಡಿ ಹೇಳಿ. ಓಕೆ, ಪುದೀನ ಚಟ್ನಿ ನೋಡೋಕೆ ಕೂಡ ಸಕ್ಕತ್ತಾಗಿದೆ. ಇದನ್ನೇ ಹೀಗೆ ನೋಡ್ಲಿಕ್ಕೆ ಕೂಡ ಸಕ್ಕತ್ತಾಗಿದೆ. ಒಳ್ಳೆ ಬಂದಿರ್ಬೋದು, ಸ್ಮೆಲ್ ಕೂಡ ಹಾಗೆ ಹೊಡಿತಾ ಉಂಟು. ಎಸ್, ಪುದೀನ ಚಟ್ನಿ ನನ್ನ ಕೈಗೆ ರೆಡಿಯಾಗಿ ನಿಂತಿದೆ. ಈಗ ಪುದೀನ ಚಟ್ನಿ ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬೋದು. ಪುದೀನ ಚಟ್ನಿ ತಯಾರಿಸುವ ವಿಧಾನ: ಮೊದಲು ಪುದೀನ ಸೊಪ್ಪನ್ನು ಸ್ವಲ್ಪ ಹುರಿದು ತೆಗೆಯಿರಿ. ನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಿಸಿ ಮಾಡಿಕೊಂಡು 2 ಹಸಿಮೆಣಸನ್ನು ಹುರಿದು ಕೊಬ್ಬರಿ ತುರಿ ಹಾಕಿ ಹುರಿಯಿರಿ. ಆ ನಂತರ ಹುರಿದ ತೆಂಗಿನ ತುರಿ ಹಾಗೂ ಪುದೀನ ಸೊಪ್ಪಿಗೆ ಶುಂಠಿ, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಜಜ್ಜಿದ ಬೆಳ್ಳುಳ್ಳಿ ಹಾಗೂ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಪುದೀನ ಚಟ್ನಿ ರೆಡಿ. ಎಸ್ ಮ್ಯಾಮ್, ಬ್ರೆಡ್ ಬೋಂಡ ಮತ್ತು ಪುದೀನ ಚಟ್ನಿ ಎರಡು ರೆಡಿಯಾಗಿ ನಿಂತಿದೆ. ಈಗ ಯಾವುದನ್ನು ಫಸ್ಟ್ ಸರ್ವ್ ಮಾಡುವ? ಸರ್ವ್ ಎರಡೂ ಮಾಡಿ ಏಕಕಾಲದಲ್ಲಿ ಅದನ್ನು ಮುಳುಗಿಸಿ ತಿಂದು ರುಚಿ ನೋಡಿ. ಓಕೆ, ತಗೊಳ್ಳಿ. ಹಾಗಾದರೆ ನೀವು ಒಂದು, ನಾನು ಒಂದು. ಫಸ್ಟಿಗೆ ಇದನ್ನು ಹೀಗೆ ತಿಂದು ನೋಡುವ ಹೇಗೆ ನೋಡಿ, ಟೇಸ್ಟ್ ನೋಡಿ. ಒಳ್ಳೆ, ಇದನ್ನು ಹೀಗೆ ತಿನ್ಬೋದು, ಚಟ್ನಿ ಇಲ್ಲದೆ ಕೂಡ ಈ ಥರ ತಿನ್ಬೋದು. ಟೀಗೆಲ್ಲ ಹೇಳಿ ಮಾಡಿಸಿದ್ದ ಹಾಗೆ ಉಂಟಲ್ಲ? ಓಕೆ. ಇದಕ್ಕೆ ನಾವು ಚಟ್ನಿಯ ಜೊತೆ ತಿಂದರೆ ಹೇಗಿರುತ್ತೆ ಅಂತ ನೋಡುವ. ಚಟ್ನಿಯ ಜೊತೆ ಹೇಳಿ ಮಾಡಿಸೋದಾಗಿದೆ. ಚಟ್ನಿ ಮತ್ತು ಬ್ರೆಡ್ ಬೋಂಡ ಇದ್ದರೆ ಸಂಜೆ ಹೊತ್ತಲ್ಲಿ ಒಂದು ಟೈಮ್ ಪಾಸಿಗೆ ಒಳ್ಳೆ ತಿನ್ಬೋದಲ್ಲ? ಓಕೆ. ನಿಮಗೆ ಹೇಗೆ ಅನ್ನಿಸ್ತು? ಟೇಸ್ಟ್ ಅನ್ನಿಸ್ತಾ? ನನಗೆ ಟೇಸ್ಟ್ ಅಂದರೆ ಮನೇಲಿ ಮಾಡಿದಾಗೆ ಬಂತ? ಹೇಗೆ ಬಂತು? ನಮ್ಮ ಸೌರುಚಿ ಅಡುಗೆ ಮನೆ ಹಾಗೆ ನೀವು ಮನೇಲಿ ಹೇಗೆ ಮಾಡ್ತೀರಾ ಹಾಗೆ ಇಲ್ಲಿ ಸಹ ಬರುತ್ತೆ, ಟೇಸ್ಟ್ ಬರುತ್ತೆ. ಓಕೆ, ಮಾಡುವವರು ನಾವೇ ಅಲ್ಲ, ಅಲ್ಲಿ ಸಹ ನಾವೇ ಮಾಡೋದು, ಇಲ್ಲಿ ಸಹ ನಾವೇ. ಹೌದು, ಇಲ್ಲಿ ಟೇಸ್ಟ್ ನೋಡಲಿಕ್ಕೆ ಮಾತ್ರ ನಾವೇ. ಓಕೆ ಓಕೆ ಮ್ಯಾಮ್, ಸಕ್ಕತ್ತಾಗಿದೆ. ಇದನ್ನಂತೂ ಪೂರ್ತಿ ಖಾಲಿ ಮಾಡೋದ್ರಲ್ಲಿ ನಾನಂತೂ ಬಿಡೋದಿಲ್ಲ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಂದು 2 ಡಿಶ್ಗಳನ್ನು ಸಕ್ಕತ್ತಾಗಿ ಹೇಳಿಕೊಟ್ಟಿದ್ದಕ್ಕೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಗಿಫ್ಟ್. ಧನ್ಯವಾದಗಳು. ಓಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ನಿಮಗೊಂದು ಗಿಫ್ಟ್. ಧನ್ಯವಾದಗಳು. ಓಕೆ, 2 ಡಿಶ್ ಹೇಳಿಕೊಟ್ಟಿದ್ದ ನಿಮಗೂ ಕೂಡ ತುಂಬ ಧನ್ಯವಾದಗಳು. ನೆಕ್ಸ್ಟಿನ ಅಡುಗೆಯಲ್ಲಿ ಕೂಡ ಬೇರೆ ಬೇರೆ ಐಟಮ್ಸ್ಗಳನ್ನ ಹೇಳಿಕೊಡಿ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಎಸ್, ರೋಹಿಣಿ ಆಚಾರ್ಯ ಮೇಡಮ್ 2 ಡಿಶ್ಗಳನ್ನು ಹೇಳಿಕೊಟ್ಟಿದ್ರು. ಒಂದು ಪುದೀನ ಚಟ್ನಿ ಮತ್ತು ಬ್ರೆಡ್ ಬೋಂಡ. ಎರಡನ್ನು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಭೇಟಿಯಾಗುವ. ಅಲ್ಲಿ ತನಕ ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿಯನ್ನು ನೋಡ್ತಾ ಇರಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.